ನೆಲ್ಲಿದಡಿ ಗುತ್ತಿಗೆ ಸಂಬಂಧಪಟ್ಟ ಆ ಸ್ಥಳದ ಡಿನೋಟಿಫಿಕೇಶನ್ ಪ್ರಕ್ರಿಯೆ ಮುಗಿಯುವವರೆಗೂ ನೆಲ್ಲಿದಡಿ ಗುತ್ತು ಉಳಿಸಿ ಅಭಿಯಾನ ನಿರಂತರವಾಗಿ ನಡೆಯಲಿದೆ. ಕ್ಷೇತ್ರದ ಮುಕ್ತಿಗಾಗಿ ನಡೆಯುವ ಕಾನೂನಾತ್ಮಕ ಪ್ರಕ್ರಿಯೆಗಳು ನಿರೀಕ್ಷಿತ ವೇಗದಲ್ಲಿ ನಡೆಯದೇ ಇದ್ದರೆ ಸಂಬಂಧಪಟ್ಟವರ ವಿರುದ್ಧ ನಮ್ಮ ಸಮಿತಿಯು ತೀವ್ರ ರೀತಿಯಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಳುವುದಾಗಿ ನೆಲ್ಲಿದಡಿ ಉಳಿಸಿ ಹೋರಾಟ ಸಮಿತಿಯ ಶ್ರೀಕಾಂತ್ ಶೆಟ್ಟಿ ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ನೆಲ್ಲಿದಡಿ ಗುತ್ತು ಉಳಿಸುವುದಕ್ಕಾಗಿ ಮಾರ್ಚ್ 18ರಂದು ಪಾದಯಾತ್ರೆ ನಡೆಸುವುದಾಗಿ ಘೋಷಿಸಲಾಗಿತ್ತು. ಆದರೆ ಇದೀಗ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪೂರಕವಾಗಿ ಸ್ಪಂದಿಸಿ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿರುವುದರಿಂದ ಪಾದಯಾತ್ರೆಯನ್ನು ಕೈಬಿಟ್ಟು ಪ್ರಮುಖರು ಮಾತ್ರ ನೆಲ್ಲಿದಡಿ ಗುತ್ತು ಚಾವಡಿಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ನಡೆಸುವುದೆಂದು ನಿರ್ಧರಿಸಿದ್ದೇವೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶ್ರೀ ಕ್ಷೇತ್ರದ ಉಳಿವಿನ ನಿಟ್ಟಿನಲ್ಲಿ ಮಾಡುತ್ತಿರುವ ಈ ಮಹತ್ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಡಕುಂಟಾಗದೆ ನಿರ್ವಿಘ್ನವಾಗಿ ನಡೆಯಲಿ ಎಂದು ದೈವದ ಬಳಿ ಪ್ರಾರ್ಥಿಸಲಿದ್ದೇವೆ ಎಂದರು. ಈಗ ಮೊನ್ನೆ ನಡೆದಂತಹ ಸಭೆಯ ಬಳಿಕ ಸಂಸದರು, ಶಾಸಕರು ಮತ್ತು ಕೆಎಡಿಬಿ ಅಧಿಕಾರಿಗಳು ಜೊತೆಗೆ SEZನ ಅಧಿಕಾರಿಗಳು ಸೇರಿ ಈ ಕ್ಷೇತ್ರದ ಉಳಿವಿಗಾಗಿ ನಾವು ಶತಾಯಗತಾಯ ಏನೆಲ್ಲ ಸಾಧ್ಯ ಇದೆ ಆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕಾಗಿ ಒಂದು ಮಾಸ್ಟರ್ ಪ್ಲಾನ್ ಅವರು ತಯಾರು ಮಾಡ್ತಾ ಇದ್ದಾರೆ. ಇದನ್ನ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಇಟ್ಟು ಅದನ್ನ ಕಾರ್ಯರೂಪಕ್ಕೆ ತರುವ ಬಗ್ಗೆ ಮುಂದೆ ಚಿಂತನೆಗಳಾಗುವುದಿದೆ. ನಾವು ಯಾವಾಗ ಇದಕ್ಕೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡುವುದು, ಬೃಹತ್ ಸಂಖ್ಯೆಯಲ್ಲಿ ಜನರನ್ನ ಜಮಾಯಿಸಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನುವಂತಹ ನಿಶ್ಚಯವನ್ನ ಮಾಡಿದ್ವಿ. ಆದರೆ ನಮ್ಮನ್ನ ಆ ಜಿಲ್ಲಾಧಿಕಾರಿಯವರಿರ್ಬೋದು, ಸಂಸದರಿರ್ಬೋದು, ಇವರೆಲ್ಲರೂ ಕೂಡ ನಡೆಸಿಕೊಂಡಂತಹ ರೀತಿ ನಮಗೆ ಒಂದು ರೀತಿಯಲ್ಲಿ ನಮಗೆ ಬಹಳ ಪೂರಕವಾಗಿದ್ದ ಕಾರಣ ಈ ಹೋರಾಟವನ್ನ, ಈ ಪ್ರತಿಭಟನೆ ಅಥವಾ ಪಾದಯಾತ್ರೆ ಅನ್ನುವಂತ ಏನು ನಾವು ಯೋಚನೆಯನ್ನು ಮಾಡಿದ್ವಿ ಅದನ್ನ ಸದ್ಯಕ್ಕೆ ನಾವು ಕೈಬಿಟ್ಟಿದ್ದೇವೆ. ಮತ್ತು ಆ ದಿನ 18ನೇ ತಾರೀಕಿನಂದು ನಾವು ಯಾರೆಲ್ಲ ಈ ಹೋರಾಟದಲ್ಲಿ ಪ್ರಮುಖರಿದ್ದೆವು ಮತ್ತು ಮನೆಯವರು ಮತ್ತು ಗ್ರಾಮಸ್ಥರು, ಗುತ್ತಿನವರು ಸೇರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡುವಂತಹ ಕೆಲಸಕ್ಕೆ ಪರಿಪೂರ್ಣವಾಗಿ ದೇವರ ಅನುಗ್ರಹ ಸಿಗಲಿ ಅಂತ ಹೇಳಿ ದೈವದ ಬಳಿ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನು ಅವತ್ತು ಸಾಂಕೇತಿಕವಾಗಿ ನಾವು ಮಾಡುವವರಿದ್ದೇವೆ. ಆದರೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಈಗ ಇದು ಯೋಜನೆಯ ಹಂತದಲ್ಲಿ ಇದೆ ಅಷ್ಟೇ. ಯೋಜನೆಗಳಾಗ್ತಾ ಇದೆ, ಅದು ಯೋಜನೆ ಆಗಿ ಕಾರ್ಯರೂಪಕ್ಕೆ ಬರಬೇಕು. ಅದರ ಮಧ್ಯದಲ್ಲಿ ಎಲ್ಲಾದ್ರೂ ಒಂದು ರೀತಿಯಲ್ಲಿ ಅಸಡ್ಡೆ ಅಥವಾ ನಾವು ಎಣಿಸಿದ ರೀತಿಯಲ್ಲಿ ಆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗದೇ ಇದ್ರೆ ಅಥವಾ ಮೇಲಧಿಕಾರಿಗಳು ಅಥವಾ ಯಾರಾದ್ರೂ ಇದಕ್ಕೆ ಏನಾದ್ರೂ ಅಡೆತಡೆಗಳನ್ನು ಮಾಡುವಂಥದ್ದು ಈ ರೀತಿಯ ಸಮಸ್ಯೆಗಳಾದ್ರೆ, ಒಂದು ವೇಳೆ ಈ ಕ್ಷೇತ್ರವನ್ನು ಮುಕ್ತಿಗೊಳಿಸುವಂತಹ ಕೆಲಸದಲ್ಲಿ ತಡೆ ಉಂಟಾಗುವುದು ಅಥವಾ ಈ ರೀತಿಯ ಅಡಚಣೆಗಳೇನಾದ್ರೂ ಎದುರಾದ್ರೆ ಖಂಡಿತವಾಗಿ ಕೂಡ ನಾವು ಮುಂದಿನ ದಿನದಲ್ಲಿ ಹೋರಾಟವನ್ನ ಕೈಗೆತ್ತಿಕೊಳ್ಳುವರಿದ್ದೇವೆ. ಈ ನೆಲ್ಲಿದಡಿ ಗುತ್ತು ಉಳಿಸಿ ಅನ್ನುವಂತಹ ನಮ್ಮ ಆಂದೋಲನ ಏನಿದೆ ಅದು ಸದ್ಯಕ್ಕೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರೆಲ್ಲ ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅವರ ಒಂದು ಸ್ಪಂದನೆ ಮತ್ತು ಅವರು ನಮಗೆ ಕೊಟ್ಟಂತಹ ಭರವಸೆಯ ಆಧಾರದ ಮೇರೆಗೆ ಸದ್ಯಕ್ಕೆ ನಾವು ಯಾವುದೇ ರೀತಿಯಾದಂತಹ ಹೋರಾಟಗಳನ್ನ ನಡೆಸುವುದಿಲ್ಲ. ಕೇವಲ ಒಂದು ಸಾಂಕೇತಿಕವಾದಂತಹ ಪ್ರಾರ್ಥನೆ ನಾಡಿದ್ದು 18ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಆದ್ರೆ ನಾನು ಆಗಲೇ ಹೇಳಿದಾಗೆ ನಿರೀಕ್ಷಿತವಾದಂತಹ ನಮಗೆ ಯಶಸ್ಸು ಇದರಲ್ಲಿ ಏನಾದರೂ ಸಿಗಲಿಲ್ಲ ಅಂತ ಆದ್ರೆ ಮುಂದಿನ ದಿನದಲ್ಲಿ ಆ ಹೋರಾಟವನ್ನ ಕೂಡ ಕೈಗೆತ್ತಿಕೊಳ್ಳುತ್ತೇವೆ. ಆವತ್ತಿನವರೆಗೆ ಈ ಒಂದು ಚಳುವಳಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಎಲ್ಲಾ ಕಡೆಗಳಲ್ಲಿ ಕೂಡ ಇದನ್ನ ಜೀವಂತವಾಗಿಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಯಾಕಂದ್ರೆ ನಂಬಿಕೆ ಮತ್ತು ಆಸ್ಥೆ, ತುಳುನಾಡಿನ ಅಸ್ಮಿತೆಯ ಜೊತೆಗೆ ಯಾವುದೇ ಕೈಗಾರೀಕರಣ ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ಈ ರೀತಿಯ ಪ್ರಭುತ್ವ, ಇದರ ಜೊತೆಗೆ ಯಾವುದೇ ರೀತಿಯಾದಂತಹ ಚೆಲ್ಲಾಟವನ್ನು ಆಡಬಾರದು. ಜನರ ಭಾವನೆಗಳಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಅಶ್ವಿನ್ ಶೆಟ್ಟಿ ಅವರು ಮಾತನಾಡಿ, ಸಭೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ನಮಗೆ ಪೂರಕವಾಗಿ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಸಮಸ್ಯೆಯನ್ನು ಬಗೆಹರಿಸಲು 3 ರೀತಿಯ ಪರಿಹಾರೋಪಾಯ ಕಂಡುಕೊಳ್ಳುವಂತೆ ವರದಿ ತಯಾರಿಸಿಕೊಡಲು ತಿಳಿಸಿದ್ದಾರೆ. ನಮ್ಮ ಹೋರಾಟದ ಮುಖ್ಯ ಉದ್ದೇಶ ಐತಿಹಾಸಿಕವಾಗಿರಲು ನೆಲ್ಲಿದಡಿ ಗುತ್ತು ಮತ್ತು ದೈವಸ್ಥಾನವನ್ನು ಕೈಗಾರಿಕಾ ವಲಯದಿಂದ ಮುಕ್ತಗೊಳಿಸಿ ಅಲ್ಲಿಗೆ ಪ್ರತ್ಯೇಕವಾದ ರಸ್ತೆ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಗೆ ನೆಲ್ಲಿದಡಿ ಗುತ್ತಿಗೆ ಸಂಬಂಧಪಟ್ಟ 5.68 ಎಕರೆ ಭೂಮಿಯನ್ನು ಸರಕಾರ ಡಿನೋಟಿಫೈ ಮಾಡಿ ದೈವದ ಹೆಸರಿಗೆ ಹಿಂತಿರುಗಿಸಬೇಕು ಎಂದರು. ಬಜೆಪೆ ನೆಲ್ಲಿದಡಿ ಗುತ್ತು ಅಲ್ಲಿ ನಡೀತಿರುವಂತಹ ಒಂದು ವ್ಯತ್ಯಾಸಗಳು ಅಂತ ಹೇಳಿದ್ರೆ, ನೆಲ್ಲಿದಡಿ ಗುತ್ತಿನಲ್ಲಿರುವಂತಹ ಚಾವಡಿಯ ದೈವ
ಕಾಂತೇರಿ ಜುಮಾದಿ ದೈವದ ಒಂದು ವ್ಯವಸ್ಥೆಗೆ, ಆ ದೈವದ ಆರಾಧನಾ ವ್ಯವಸ್ಥೆಗೆ ತೊಂದರೆಗಳು ಉಂಟಾದಂತಹ ಸಂದರ್ಭದಲ್ಲಿ ಆ ತೊಂದರೆಯನ್ನು ಪ್ರಶ್ನಿಸುವಂತಹ ವೇಳೆಯಲ್ಲಿ ಸರಿಯಾದ ಸ್ಪಂದನಗಳು ಸಿಗದೆ ಸುಮಾರು 20 ವರ್ಷಗಳ ಕಾಲ ದೈವದ ಸೇವೆಯನ್ನು ಅನುಮತಿಯ ಮೇರೆಗೆ, ಸೆಸ್ನವರ ಅನುಮತಿಯ ಮೇರೆಗೆ ನಡೆಸ್ತಾ ಬಂದಿದ್ದು, ಕಳೆದ ಫೆಬ್ರವರಿ ತಿಂಗಳಲ್ಲಿ ಅದಕ್ಕೂ ಕೂಡ ಧಕ್ಕೆ ಉಂಟಾದಂತಹ ಸಂದರ್ಭದಲ್ಲಿ ತುಂಬಾ ಗೊಂದಲಮಯ ಪರಿಸ್ಥಿತಿ ಉಂಟಾಯಿತು. ಆ ಸಂದರ್ಭದಲ್ಲಿ ನೆಲ್ಲಿದಡಿ ಗುತ್ತಿನವರ ಜೊತೆಗೆ ಅನೇಕರು, ಈ ದೈವ ಭಕ್ತರು, ತುಳುನಾಡಿನ ಪ್ರೇಮಿಗಳೆಲ್ಲ ಸೇರಿಕೊಂಡು ಇಂತಹ ಪರಿಸ್ಥಿತಿ ದೈವಾರಾಧನೆಗೆ ಬರಬಾರ್ದು ಅನ್ನುವ ರೀತಿಯಲ್ಲಿ ಸ್ವರ ಎತ್ತಿ ಬೇಕಾದಂತ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರ ಸಲುವಾಗಿ ಒಂದು ಸಭೆಯನ್ನು ಕರೆಯಲಾಯಿತು. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ನೆಲ್ಲಿದಡಿ ಗುತ್ತು ಮನೆತನದವರನ್ನು ಕರೆದು ಪರಿಸ್ಥಿತಿಯ ಬಗ್ಗೆ ಕಣ್ಣು ಹಾಯಿಸಿ ಯಾಕಾಗಿ ಆಯಿತು ಎನ್ನುವುದರ ಬಗ್ಗೆ ವಿಮರ್ಶೆಯನ್ನು ನಡೆಸಿ, ಈ ವಿಮರ್ಶೆಯ ಒಂದು ಅಂತ್ಯದಲ್ಲಿ ಈ ಬಗ್ಗೆ ನಾವು ಚರ್ಚಿಸುವ ಸಲುವಾಗಿ ಅಲ್ಲಿಗೆ ಬೇಕಾದಂತಹ ಶಾಸಕರು, DC ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಗ್ರಾಮಸ್ಥರು ಮತ್ತು ಮನೆಯವರೆಲ್ಲ ಇದ್ದುಕೊಂಡು KIDB ಹಾಗೂ ಸೆಸ್ನ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ಬಗ್ಗೆ ಚರ್ಚೆ ನಡೀಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನು ನೀಡಿದ್ರು. ಅದಕ್ಕೊಂದು ದಿನ ನಿಗದಿಪಡಿಸಿದ್ರು. ನಿಗದಿಪಡಿಸಿದ ದಿನದಂದು ಚರ್ಚೆ ನಡೆಯಿತು. ಚರ್ಚೆ ನಡೆದು ಇದರಲ್ಲಿ ಸಮಸ್ಯೆಗಳ ಬಗ್ಗೆ ಕಣ್ಣು ಹಾಯಿಸಿ, ಹಿಂದೆ ನಡೆದಂತಹ ಘಟನೆಗಳಿರ್ಬೋದು, ಹಿಂದೆ ನಡೆದಂತಹ ಅಭಿವೃದ್ಧಿ ಅಥವಾ ತೊಂದರೆಗಳಿರ್ಬೋದು, ಇವುಗಳ ಬಗ್ಗೆ ಸಮಕ್ಷಮವಾಗಿ ಚರ್ಚಿಸಿ ಮುಂದೆ ಏನು ಮಾಡುವುದು ಎನ್ನುವುದರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡುವುದರ ಮುಖೇನವಾಗಿ ನಿರ್ಧಾರಕ್ಕೆ ಇಂದಿನವರೆಗೆ ನಿರ್ಧಾರಕ್ಕೆ ಬರಲಿಲ್ಲ. ಆದ್ರೆ ಅದಕ್ಕೆ ಬೇಕಾದಂತಹ ಕಾನೂನಾಸ್ಪದವಾಗಿ ಬೇಕಾದಂತಹ ವ್ಯವಸ್ಥೆಗಳು ಏನೇನು ಇದೆಯೋ ಆ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ಮುಂದಕ್ಕೆ ಏನು ಮಾಡಬಹುದು, ಈ ನೆಲ್ಲಿದಡಿ ಗುತ್ತು ಮನೆತನದ ಜಾಗವನ್ನು, ಆ ಕಾಂತೇರಿ ಜಮಾದಿಗೆ ಸಂಬಂಧಪಟ್ಟಂತಹ ಜಾಗವನ್ನು ಹಾಗೂ ಅದಕ್ಕೆ ಬೇಕಂತಹ ಮಾರ್ಗದ ವ್ಯವಸ್ಥೆಯನ್ನು, ರಸ್ತೆಯ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಕಾನೂನಾಸ್ಪದವಾಗಿ ಮಾಡಬಹುದು, ಕಾನೂನಿನ ರೀತಿಯಲ್ಲಿ ಮಾಡಬಹುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಸೆಸ್ ಮತ್ತು KVD ಅವರಲ್ಲಿ ಕೇಳಿರುತ್ತಾರೆ. ಆ ಕೇಳಿಕೆಯ ಮೇರೆಗೆ ಸೆಸ್ ಮತ್ತು KIDB ಅಧಿಕಾರಿಗಳು ನೆಲ್ಲಿದಡಿ ಗುತ್ತು ಮನೆತನಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡಿ, ಆ ಮನೆಯ ಒಂದು ಸಮೀಕ್ಷೆಯನ್ನು ಮಾಡಿ, ಮನೆ ಹಾಗೂ ಸ್ಥಳ ಹಾಗೂ ದೈವಸ್ಥಾನದ ಸಮೀಕ್ಷೆಯನ್ನು ಮಾಡಿ, ರಸ್ತೆಯ ಅವಕಾಶದ ಸಮೀಕ್ಷೆಯನ್ನು ಮಾಡಿ, ಇನ್ನೇನೋ ವರದಿಯನ್ನು ಒಪ್ಪಿಸ್ಲಿಕ್ಕಿದ್ದಾರೆ. ಜಿಲ್ಲಾಧಿಕಾರಿ ಅವರಿಗೆ ಒಂದು ವರದಿಯನ್ನು ಒಪ್ಪಿಸ್ಲಿಕ್ಕಿದ್ದಾರೆ. ಇಷ್ಟು ವಿಷಯಗಳು ನಡೆದು ಬಂದಿರುವಂತಹದ್ದು. ನೆಲ್ಲಿದಡಿ ಗುತ್ತು ಮನೆತನ 2006ರಿಂದ ಸಂಕಷ್ಟಕ್ಕೀಡಾಗಿದ್ದಂತಹ ಸಂದರ್ಭದಲ್ಲಿ ಹಲವು ಕಷ್ಟಗಳನ್ನು ಅನುಭವಿಸಿದೆ. ಹಲವು ರೀತಿಯಲ್ಲಿ ಈ ವ್ಯವಸ್ಥೆಗಳಿಗೆ ಹೆಜ್ಜೆಯನ್ನು ಮುಂದಿಟ್ಟಿದ್ರು ಕೂಡ ಎಲ್ಲೂ ಕೂಡ ಒಂದು ಬೆಳಕಿನ ದಾರಿ ತೋರದ ಕಾರಣವಾಗಿ 20 ವರ್ಷಗಳಿಂದ ಕತ್ತಲಲ್ಲೇ ಇದ್ದುಕೊಂಡ ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಸಂಸದರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಈ ಬಾರಿ ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ದೈವಸ್ಥಾನದ ಬಿಡುವಿಗೆ ಬೇಕಾಗಿ ಇದನ್ನು ಆ ಸೆಸ್ನ ಒಂದು ಆವರಣದಿಂದ ಹೊರಗಿಡುವ ಸಲುವಾಗಿ ಅದನ್ನು ಜನರಿಗೆ, ಆ ಭಕ್ತರಿಗೆ ಮುಕ್ತವಾಗಿ ಹೋಗಿ ಪ್ರಾರ್ಥನೆ ಮಾಡುವಂತ ಅವಕಾಶ ಕಲ್ಪಿಸುವ ಸಲುವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರ ಜೊತೆ ಸೇರಿಕೊಂಡು ಒಂದು ಒಳ್ಳೆಯ ವ್ಯವಸ್ಥೆಗೆ ಇಳಿದಿರುತ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ ಚೌಟ, ಸನತ್ ಶೆಟ್ಟಿ, ಧನ್ರಾಜ್ ಶೆಟ್ಟಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.